ಉಸಿರಾಟದ ಸಮಸ್ಯೆಯಿಂದ ಬಳಲುತ್ತಿದ್ದ ಮಗುವೊಂದು ತುಮಕೂರು ಜಿಲ್ಲೆಯ ಕುಣಿಗಲ್ ಪಟ್ಟಣದ ಸಪ್ತಗಿರಿ ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿರುವ ಘಟನೆ ನಡೆದಿದ್ದು, ವೈದ್ಯರ ನಿರ್ಲಕ್ಷ್ಯದಿಂದಾಗಿ ಮಗು ಸಾವನ್ನಪ್ಪಿದೆ ಎಂದು ಕುಟುಂಬಸ್ಥರು ದೂರಿದ್ದಾರೆ. ಕೆಂಕೆರೆ ಗ್ರಾಮದ ದಿವಾಕರ್ ಹಾಗೂ ಅರುಣಾ ದಂಪತಿಯ 4 ತಿಂಗಳ ಮಗು ಆಯುಷ್ ಸಾವನ್ನಪ್ಪಿದ ಮಗುವಾಗಿದೆ. ಸ್ಯಾಚುರೇಷನ್ ಕಡಿಮೆ ಇದ್ದದ್ದರಿಂದಾಗಿ ಮಗುವನ್ನು ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಮಗುವನ್ನು ಆಸ್ಪತ್ರೆಗೆ ದಾಖಲಿಸುವ ವೇಳೆ ಮಕ್ಕಳ ತಜ್ಞರು ಲಭ್ಯ ಇಲ್ಲದೆ ಇದ್ದುದರಿಂದ ಆಸ್ಪತ್ರೆ ಸಿಬ್ಬಂದಿ ಪ್ರಾಥಮಿಕ ಚಿಕಿತ್ಸೆ ನೀಡಿದ್ದರು. ಬಳಿಕ ಕೂಡಲೇ ಚುಂಚನಗಿರಿ ಆಸ್ಪತ್ರೆಗೆ ಶಿಫ್ಟ್ ಮಾಡುವಂತೆ ಹೇಳಿದ್ದರು. ಆದರೆ ಅಷ್ಟರಲ್ಲೇ ಮಗು ಸಪ್ತಗಿರಿ ಆಸ್ಪತ್ರೆಯಲ್ಲೇ ಸಾವನ್ನಪ್ಪಿದೆ. ಮಗು ಚೆನ್ನಾಗಿಯೇ ಇತ್ತು. ಆಸ್ಪತ್ರೆಗೆ ಉಸಿರಾಟದ ಸಮಸ್ಯೆ ಇದೆ ಅಂತ ಕರೆದುಕೊಂಡು ಬಂದಿದ್ವಿ. ಆದರೆ ಆಸ್ಪತ್ರೆಗೆ ಬಂದ ಬಳಿಕ ಮಗು ಸಾವನ್ನಪ್ಪಿದೆ ಎಂದಿರುವ ಮಗುವಿನ ಕುಟುಂಬಸ್ಥರು ವೈದ್ಯರ ನಿರ್ಲಕ್ಷ್ಯದಿಂದ ಮಗು ಸಾವನ್ನಪ್ಪಿದೆ ಎಂದು ಆರೋಪಿಸಿದ್ದಾರೆ. ಇದೆಯಲ್ಲಪ್ಪ ಚೆನ್ನಾಗದಲ್ಲ ಮಗ, ಏನು ಇಲ್ಲ ಕಣ್ ಹೋಗಪ್ಪ ಕರ್ಕೊಂಡು ಬಂದು ಹಾಳಾಗ ಬಂದು ತೀರ್ಸ್ಬಿಟ್ರಲ್ರಿ 10 ನಿಮಿಷಕ್ಕೆ. ಅಯ್ಯೋ ಏನು ಇದೆ ತೀರ್ಸ್ಬಿಟ್ರಲ್ರಿ, ಅದು ಎಂತದು ಇದು ಹಾಕ್ಬಿಟ್ಟಿದ್ದೆಯಾ.